ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಜನ ಮನೆಯಿಂದ ಹೊರಬಾರದೆ ಕಂಗಾಲಾಗಿದ್ದಾರೆ. ಕೃಷಿಕರ ನೋವನ್ನಂತೂ ಹೇಳತೀರದು. ಇಲ್ಲೊಬ್ಬರು ಕೃಷಿಕರು ತಾವು ಬೆಳೆದ ಕಲ್ಲಂಗಡಿ ಹಣ್ಣನ್ನ ಮಾರುಕಟ್ಟೆಗೆ ತರಲಾಗದ ಕಾರಣ ಮನೆಯಲ್ಲೇ ಮಾರಾಟಕ್ಕೆ ಇಟ್ಟುಕೊಂಡಿದ್ದಾರೆ. ಇದು ಎಲ್ಲಿ ಅಂತೀರಾ? ಬನ್ನಿ ಈ ವರದಿ ನೋಡೋಣ. ಕೊರೋನಾ ಸೋಂಕನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ತಾವು ಬೆಳೆದ ತರಕಾರಿ, ಹಣ್ಣು ಹಂಪಲುಗಳನ್ನ ಮಾರಾಟ ಮಾಡಲಾಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಇಲ್ಲೊಬ್ರು ರೈತ ತಾನು ಬೆಳೆದ ಕಲ್ಲಂಗಡಿ ಹಣ್ಣನ್ನ ಮನೆಯಲ್ಲೇ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈತ ಪ್ರವೀಣ್ ಸುಮಾರು 40 ವರ್ಷಗಳಿಂದ ಕಲ್ಲಂಗಡಿ ಹಣ್ಣನ್ನ ಬೆಳೆಸಿ ಪೊಳಲಿ ಜಾತ್ರಾ ಮಹೋತ್ಸವದಲ್ಲಿ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಕೊರೋನಾ ವೈರಸ್ನ ಭೀತಿಯ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವ ರದ್ದುಗೊಂಡಿದೆ. ಹೀಗಾಗಿ ಪೊಳಲಿ ಪರಿಸರದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಜಾತ್ರಾ ಮಹೋತ್ಸವದಂದು ಮಾರಾಟ ಮಾಡೋದಕ್ಕಾಗಿ ಬೆಳೆದಂತಹ ಕಲ್ಲಂಗಡಿ ಹಣ್ಣುಗಳು ಮಾರಾಟವಾಗದೆ ಹಣ್ಣುಗಳು ಕೊಳೆಯುವ ಭೀತಿ ಎದುರಾಗಿದೆ. ಹೀಗಾಗಿ 3 ತಿಂಗಳ ಕಾಲ ಕಷ್ಟಪಟ್ಟು ಬೆಳೆದ ಕಲ್ಲಂಗಡಿ ಹಣ್ಣುಗಳನ್ನ ಖರೀದಿಸೋದಕ್ಕೆ ಜನರೇ ಇಲ್ಲದಂತಾಗಿದೆ. ಹೀಗಾಗಿ ಈ ಸಲ ಅನಿವಾರ್ಯವಾಗಿ ಮನೆಯಲ್ಲೇ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿರೋ ಪ್ರಸಿದ್ಧ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವೈಭವದ ಜಾತ್ರಾ ಮಹೋತ್ಸವ ನಡೆಯುತ್ತೆ. 1 ತಿಂಗಳ ಕಾಲ ನಡೆಯುವ ಪೊಳಲಿ ರಾಜರಾಜೇಶ್ವರಿ ದೇವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಈ ಕಲ್ಲಂಗಡಿ ಹಣ್ಣನ್ನ ಬೆಳೆದು ಮಾರಾಟ ಮಾಡಲಾಗುತ್ತೆ. ಪೊಳಲಿ ಸಮೀಪದಲ್ಲಿ ಬೆಳೆಸುವ ಕಲ್ಲಂಗಡಿ ಹಣ್ಣುಗಳನ್ನ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತೆ. ಇಲ್ಲಿ ಬೆಳೆಯುವ ಕಲ್ಲಂಗಡಿ ಹಣ್ಣಿಗೆ ಅದರದೇ ಆದ ವಿಶೇಷತೆ ಇದೆ. ಈ ಕ್ಷೇತ್ರಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರು ದೇವರ ಪ್ರಸಾದವೆಂದು ಈ ಕಲ್ಲಂಗಡಿ ಹಣ್ಣುಗಳನ್ನ ಖರೀದಿಸ್ತಾರೆ. ಪೊಳಲಿ ಜಾತ್ರೆಗೆ ನಾವು ಕಲ್ಲಂಗಡಿ ಹಣ್ಣು ಇಲ್ಲಿ ಕೃಷಿ ಮಾಡ್ತೇವೆ. ಆದರೆ ಈ ಸಲ ಕೊರೋನಾ ಬಂದುದರಿಂದ ನಮಗೆ ವ್ಯಾಪಾರ ಮಾಡಲಿಕ್ಕೆ ಅಲ್ಲಿ ಜಾತ್ರೆ ರದ್ದಾಗಿದೆ. ಆದರೆ ಇದು ಕಲ್ಲಂಗಡಿ ಮಾಡಲಿಕ್ಕೆ ತುಂಬ ಕಷ್ಟ. ನಾವು 3 ತಿಂಗಳು ಇದರ ಹಿಂದೆ ಹೋಗಬೇಕಾಗ್ತದೆ. ಎಲ್ಲ ಅದರ ಕೆಲಸ ಅಂದರೆ ತುಂಬ ಕಷ್ಟನೇ. ಚಿಕ್ಕ ಮಕ್ಕಳನ್ನು ಪಾಲನೆ ಮಾಡುವಾಗೆ ತುಂಬ ಕಷ್ಟ ಉಂಟು ನಮಗೆ. ಆದರೆ ಈ ಸಲ ತುಂಬ ಲಾಸ್ ಆಗಿದೆ ನಮಗೆ. ಇಲ್ಲಿ ಪೊಳಲಿ ಅಮ್ಮನ ಜಾತ್ರೆ ರದ್ದಾದ ಕಾರಣ ಆದ್ದರಿಂದ ನಮ್ಮ ಎಲ್ಲ ಸ್ನೇಹಿತರಿಗೆ ಎಲ್ಲ ನನ್ನ ಅಲ್ಲಿ ಪೊಳಲಿ ಟೆಂಪಲ್ನ ಹತ್ರ ನನ್ನ ವರ್ಷಂಪ್ರತಿ ನಾವು ಅಂಗಡಿ ಉಂಟು ನಮ್ಮದು. ಅಲ್ಲಿ ಬರ್ತಾರೆ ಎಲ್ಲ ನನ್ನ ಫ್ರೆಂಡ್ಸ್ನವರು ಭಕ್ತರೆಲ್ಲ ಬಂದು ಕೊಂಡೋಗ್ತಾರೆ. ಆದರೆ ಈ ಸಲ ಇಲ್ಲಿ ಮನೆಗೆ ಬಂದು ಇಲ್ಲಿಂದ ಕೊಂಡೋಗ್ತಾರೆ. ಒಟ್ಟಾರೆ ಈ ಕೊರೋನಾ ವೈರಸ್ನಿಂದಾಗಿ ಒಂದೆಡೆ ರೋಗ ಆವರಿಸಿ ಜನರು ಸಾವನ್ನಪ್ತಾ ಇದ್ರೆ, ಮತ್ತೊಂದೆಡೆ ಜನರ ಜೀವನವು ಬೀದಿಗೆ ಬರ್ತಾ ಇದೆ. ದಿನ ದೂಡೋದಕ್ಕೆ ಪರದಾಡುವ ಪರಿಸ್ಥಿತಿ ತಂದೊದಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಳ್ಳ ನ್ಯೂಸ್ 24x7.